ಬರ್ತೇನೆ ಅಂತ ಇವರಿಗೆಲ್ಲ ಮೊದಲೇ ಗೊತ್ತಿತ್ತ? ನನ್ನ ಬರೋಣವನ್ನ ನಿರೀಕ್ಷೆ ಮಾಡಿದ ಹಾಗುಂಟು. ಅದು ಸರಿ, ಇಷ್ಟೆಲ್ಲ ಜನ ಸೇರಿದ್ದಾರೆ, ಒಂದು ಮದುಮಗನನ್ನೊಂದು ಸ್ವಾಗತ ಮಾಡುವ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕೊಂದು ಅರ್ಥ ಉಂಟ? ಯಾರು ಇಲ್ವಾ ಇಲ್ಲಿ? ಇದ್ದಾರೆ. ನೀವು ಬಂದು ಅಲ್ಲಿ ನಿಂತಾಗ ನಿಮಗೆ ಸಿಗುವಂತಹ ಗೌರವ ಸಿಗಲಿ ಎನ್ನುವುದಕ್ಕಾಗಿ ಬಂದದ್ದು. ಯಾರು ನೀವು? ಬಾಸಿಂಗ. ಎಷ್ಟು ಸಮಯ ಆಯ್ತು? ಬರೇ ಸಿಂಗಲ್ಲ, ಬಾಸಿಂಗ. ಬಾಸಿಂಗ ಕಟ್ಟಿಕೊಂಡು ಬಂದಿದ್ದೇನೆ. ಇವರೆಲ್ಲ ನನ್ನವರು, ಡಿಪ್ಪಣಿಗರು, ವಾಲಗದವರಲ್ಲಿ ಕೂತಿದ್ದಾರೆ. ಇಲ್ಲಿ ಹಿಮ್ಮೇಳದವರೆಲ್ಲ ಇದ್ದಾರೆ. ಅವರೆಲ್ಲ ನಮ್ಮವರು. ನಿಮ್ಮವರ? ಹೌದು. ಮತ್ತೆ ನಾನು ಬರುವಾಗ ಬಡಿದ್ರು. ಸಂತೋಷ. ನಾನೇ ಮದುಮಗ ವಿದ್ಯುನ್ಮಾಲಿ. ಬಹಳ ಹಿಂದೆ ನೋಡಿದ್ದಲ್ಲ, ಮತ್ತೆ ಈ ವೇಷದಲ್ಲೆಲ್ಲ ನನಗೆ ಗುರ್ತ ಸಿಕ್ಕ. ಅಂದ ಹಾಗೆ ನೀವು ಯಾರು? ಗೊತ್ತಾಗುದಿಲ್ಲ. ಮತ್ತೆ ಹೇಳ, ಇವತ್ತಿನಿಂದ ಮತ್ತೆ ನೀವು ಹೀಗೇ ಇರಬೇಕು. ಒಳ್ಳೆ ಒಳ್ಳೆ ಜನ ಹಿಂದಿನಿಂದ ನೂಕು ನುಗ್ಗವರು. ನಾನು ಯಾವ ಕಾಲಕ್ಕೂ ಹೀಗೆ ಇರಬಾರದು ಎನ್ನುವುದಕ್ಕಾಗಿ ನಿಮ್ಮನ್ನು ಕರೆಸಿದ್ದು. ಸರಿ, ನೀವು? ನಾನೇ ದಿತಿದೇವಿ. ಅಮ್ಮ, ಹೀಗೆ ಬನ್ನಿ. ಎಲ್ಲವೂ ಇಲ್ಲಿ ಉಚಿತವೇ. ಕೂತ್ಕೊಳ್ಳಿ. ಉಚಿತಾಸನ. ಧರ್ಮಕ್ಕ ಕೂತ್ಕೊಳ್ಳಿ. ಉಚಿತಾಸನ? ಹೌದು. ನನಗೆ ಮಾತ್ರ? ನಿಮಗೆ ಮಾತ್ರ. ಸರಿ. ಅದು ಕಡೆಗೆ ಎದುರಿಟ್ಟುಕೊಂಡ್ರೆ ಒಳ್ಳೆಯದು. ಬೇಡ, ಹಿಂಗೆ ಇರಲಿ. ಎದುರಿಟ್ಟುಕೊಂಡ್ರೆ ಏನಾದರೂ ಆಗುತ್ತದೆ. ಹೀಗೆ ಅದು ಬೇಕಾದಾಗ ಮಾತ್ರ ಹಿಂದಿನಿಂದ ಕೈ ಹಾಕ್ತದೆ. ನಿಮ್ಮವರಿಗೆಲ್ಲ ವಿಶ್ರಾಂತಿಗೆ ಬೇಕಾದ ವಿಶ್ರಾಂತಿ ಮಾಡಿ ಆಯ್ತಾ, ಏನಾದರೂ ತಕ್ಕೊಳ್ಳಿ ಆಯ್ತಾ. ಅಲ್ಲಿ ಸ್ವಲ್ಪ ವಿಶ್ರಾಂತಿ. ಈ ಪುರೋಹಿತರು ಬರಬೇಕಿತ್ತಲ್ಲ, ಎಲ್ಲಿ ಹೋದ್ರಿ? ಅಯ್ಯೋ ದೇವತೆ, ಅಂತೂ ಇಂತೂ ಇವತ್ತೊಂದು ಮದುವೆಗೆ ದಿನ ಸಿಕ್ಕಿದಿಂದ ಸಂತೋಷದಲ್ಲಿದ್ದು ಇವರು ಇಲ್ಲಿ ಬಂದು ನನಗೆ ಬಯಲಿಗೆ ಆಗುತ್ತದೆ. ನಾನು ಪುನಃ ಸ್ನಾನ ಮಾಡಬೇಕು ಅಲ್ಲಂತೆ. ಭಾಷೆ ಇಲ್ಲ. ಅಮ್ಮ. ಹೌದು, ನಾನೇ. ನಿಮ್ಮನ್ನು ಕರೆಸಿದ್ದು ನಾನೇ. ದಿತಿದೇವಿ. ಹೌದು. ಅವಸರದಲ್ಲಿದ್ದೆ. ಗಡಿಬಿಡಿ ಅಲ್ಲ, ಬಿಡಿ. ಗಡಿ ಬಿಡಿ ಆಗಿದೆ. ಈಗ ನಾನು ಪೂಜೆಗೆ ಹೋಗಿದ್ದೆ. ಎಲ್ಲಿಗೆ? ನಮ್ಮ ವಾದಿರಾಜ ಭಟ್ರ ಮನೆಗೆ. ಅಲ್ಲೊಂದು ಪೂಜೆ. ಹೌದಪ್ಪ. ಹೌದಾ? ಅಲ್ಲಿ ಪೂಜೆ ಮುಗಿಸಿ ಹೊರಗೆ ಬಂದದ್ದೇ ತಡ. ತಟ್ಟನೆ ಕರೆ. ನಾನು ಮೊದಲಿಗೆ ಮದುವೆಗೆ ಪುರೋಹಿತರಿಗೆ ಅವರನ್ನೇ ಕರೆದದ್ದು. ಅವರು ಹೇಳಿದ್ರು ಅವರಿಗೆ ಒಂದು ಆಟ ಉಂಟು, ಇವತ್ತು ಬರ್ಲಿಕ್ಕಾಗುದಿಲ್ಲ. ಈ ಆಟದ ವಿಷಯದಲ್ಲಿ ನಮ್ಮ ಒಂದು ಗತಿ ಅದೋ ಗತಿ. ಅವರು ಹೋದ್ರ ಪೂಜೆ ಮುಗಿಸಿ ಮನೆಗೆ ಬಂದೆ. ಪೂಜೆ ಮುಗಿಸಿ ಯಾರ ಮನೆಗೆ ಹೋದ್ರಿ? ನನ್ನ ಮನೆಗೆ. ಯಾರ್ಯಾರ ಮನೆಗೆ ಹೋಗುದಿಲ್ಲಮ್ಮ. ಕೇಳಿದ್ದಷ್ಟೇ ನಾನು. ಇದು ಆವಾಗ ನನ್ನ ಹೆಂಡತಿ ಹೇಳಿದ್ರು. ಎಷ್ಟನೇ ಹೆಂಡತಿ? ಅದೊಂದು ವಿಷಯದಲ್ಲಿ ನಾನು ಹೆಚ್ಚೆ. ಸರಿ. ಮೂರನೆಯವಳು ಹೇಳಿದ್ರು. ಏನು ಹೇಳಿದ್ರು? ದಿತ್ಯಮ್ಮನ ಕರೆ ಬಂದಿದೆ. ಹೇಗೆ? ದಿತ್ಯಮ್ಮನ ಕರೆ ಬಂದಿದೆ. ಅದೇ ಬಂದಿದೆ, ಹಾಗಾಗಿ ಹೋಗಬೇಕಂತೆ. ನಾನು ಹೊರಡುವುದೇ ತಡ. ಅವಳು ಸಿದ್ಧ. ಯಾವುದಕ್ಕೆ? ನನ್ನ ಜೊತೆ ಬರ್ಲಿಕ್ಕೆ. ಸರಿ, ಎಲ್ಲಿ ಹೋದ್ರಿ ಈಗ ಅವರು? ಅವಳನ್ನು ಅಲ್ಲೇ ಬಿಟ್ಟೆ. ಯಾಕೆ? 3 ದಿನ ಆದದ್ದಷ್ಟೇ. ಹಾಗೆ ಆಗೋದಿಲ್ಲ. ಬಿಟ್ಟು ಬಂದೆ. ಬರುವಾಗ ವಿಷಯ ಗೊತ್ತಾಗಲಿಲ್ಲ. ಇದು ನಾನು ಸ್ನಾನ ಇಲ್ಲ ಮಾಡಿ ಮುಗಿಸಿ ಬಂದದ್ದಮ್ಮ. ಒಳ್ಳೇದಪ್ಪ, ಒಳ್ಳೇದು. ನಮಗೆ ಯಾರಾದ್ರೂ ಮುಟ್ಟಿದ್ರೆ ಮೈಲಿಗೆ ಆಗುತ್ತದೆ. ಎಷ್ಟು ಸಲ ಅಂತ ಸ್ನಾನ ಮಾಡುವುದು? ಹೌದಲ್ಲ? ಇದು ವಿಷಯ. ಇಲ್ಲಿಗೆ ಕರೆದದ್ದು ಮದುವೆ ಮಾಡ್ಲಿಕ್ಕೆ. ಮದುವೆ? ಹೌದು. ಏನು ಹಾಗೆ? ಯಾರಿಗೆ ಅಂತ? ಯಾರಿಗೆ ಅಂತ ಮದುವೆ? ನಿಮಗೆ ಯಾರಿಗೆ ಅಂತ ಗೊತ್ತಾಗುದಿಲ್ಲ ಮದುವೆ? ಇವರೆಲ್ಲ ಬಂದದ್ದು ಮದುವೆಗ? ಹೌದು, ಮತ್ತೆ ಮದುವೆ ನೋಡ್ಲಿಕ್ಕೆ ಅಂತಲೇ ಬಂದದ್ದು. ಇಷ್ಟೂ ಮಂದಿ ಬರ್ತಾರೆ ಅಲ್ವಾ? ಇಷ್ಟು ಮಂದಿ ಬರ್ತಾರೆ ಮಾಡುವಾಗೆ ಮದುವೆ ಮಾಡಿದ್ರೆ. ಹೌದಾ?
ದೇವರಾಣೆ ಹೇಳ್ತೇನೆ, ಮಾಡುವ ಹಾಗೆ ಮಾಡಿದ್ರೆ ಇಷ್ಟು ಮಂದಿ ಬರುವುದೇ ಇಲ್ಲ. ಆದ್ರೆ ಇದು ಮದುವೆ ಮಾತ್ರ. ಇಲ್ಲಿ ಮದುಮಗನು ವಿಶೇಷ, ಮದುಮಗಳು ವಿಶೇಷ. ಹೌದಾ? ಸ್ವಲ್ಪ ಮಟ್ಟಿಗೆ ಮದುಮಗಳ ತಾಯಿಯೂ ವಿಶೇಷ. ಅದು ನೋಡುವಾಗಲೇ ಗೊತ್ತಾಗುತ್ತದೆ. ಸರಿ. ಅಮ್ಮ, ಏನು? ಇದು ಶೇಷ ಆಗದೇ ಇರಲಿ, ವಿಶೇಷವೇ ಆಗಲಿ. ವಿಶೇಷವೇ ಇದು ಹೊತ್ತಾಯಿತು. ಇದು ಮದುಮಗ ಎಲ್ಲಿ? ಮದುವಾಗ ನೀನು ತಿರುಗಬೇಕು, ನಿಂತ್ರೆ ನನ್ನ ಮುಖ ನೋಡಿದ್ರೆ ಕಾಣ್ತಾನ. ಇವನಿಗೆ ಅಲ್ಲಪ್ಪ, ಇಷ್ಟು ಬೇಗ? ಅಯ್ಯೋ ಮಗ, ನಿನ್ನ ಅವಸ್ಥೆಯೇ ಇಷ್ಟು ಬೇಗ ನೀನು ಅಂದಾಜು ಮಾಡಿದ್ಯಲ್ಲ. ಓ ಪುರೋಹಿತರೆ, ನಿಮಗೆ ಪೂರ್ತಿ ಸುತ್ತ, ಪೂರ್ತಿ ಅರ್ಧ ಸುತ್ತು ತಿರುಗಿ ಅಂತ ಆಗ ರಾಜಗಾಂಭೀರ್ಯದ ವ್ಯಕ್ತಿತ್ವ ಒಂದು ಕಾಣ್ತದೆ ನೋಡಿ. ಅಮ್ಮ, ಏನು ಇದು ಮದುಮಗನ? ಇದು ಎಂತಾದಿದ್ದು ಬೊಂಬೆ ಹಾಗೆ ವಿಷಯಕ್ಕೆ ವಿದ್ಯುನ್ಮಾಲಿ. ಯಾವ ಮಾಲಿ? ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ. ಗಂಡು ಅಂದ್ರೆ ಗಂಡಿ, ಪ್ರಾಯ ಗೊತ್ತೇ ಆಗುವುದಿಲ್ಲ. ಅಲ್ಲಿಂದ್ರೆ ನೀವು ಕೋಪಿಸ್ಕೊಳ್ಬೇಡಿ, ನೀವು ಕೋಪಿಸ್ಕೊಳ್ಬೇಡಿ. ವಿಷಯ ಉಂಟಯ್ಯ. ನಾನು ಮುದುಕ ಅಂತ ಹೇಳಿ ಹಾಗಲ್ಲ, ಕೆಲವರಿಗೆ ಪ್ರಾಯ ಆದ್ರೂ ಗೊತ್ತಾಗುವುದಿಲ್ಲ. ಹೌದೌದು. ಹಾಗಿದ್ರೆ ಆಗಲಿ, ತೊಂದ್ರೆ ಇಲ್ಲ. ಇಲ್ಲ, ಮದುವೆ ಆಗುವ ಪ್ರಾಯ ಇನ್ನು ಬರ್ಬೇಕಷ್ಟೇ. ಹೌದಾ? ಸರಿ ಸರಿ. ಇದು ಏನು ಹುಡುಗ ನೋಡಿದ್ರ? ಇದು ಊರು. ಊರು ಎಲ್ಲಿ ಅಂತ ನೀವು ಕೇಳಲಿಲ್ಲ ಅವರ? ಇದು ಊರು ಪಾತಾಳ. ಪಾತಾಳ. ಮಧುವನ. ಮಧುವನ್ನ. ಮಧುವನ್ನಲ್ಲ, ಮಧು ಅಲ್ಲಿ ಅಧಿಕಾರಿ. ಅದಕ್ಕೆ ನೀವು ಹೀಗೆ ಬರ್ತಿದ್ದ? ಇದು ನೀವು ಹುಡುಗಿ ನೋಡಿದ್ದೀರಾ? ತೋರಿಸಲಿಲ್ಲ. ತೋರಿಸದೆ ಒಂದು ಒಪ್ಪಿಕೊಂಡದ್ದು ಹೇಗೆ? ಕಟ್ಟಿಕೊಂಡು ಬಂದಿದ್ದೀರಲ್ಲ, ಎಂತಾತು ನಿಮ್ಮದು ಬ್ರಹ್ಮರಥ ಬಂದಾತ? ಅವರನ್ನು ನೋಡುವಾಗ ಹುಡುಗಿಯು ಹೀಗೆ ಇರಬಹುದು ಅಂತ ಕಂಡು. ಶಂಕರನಾರಾಯಣ, ಈ ಕಾಲದ ಹುಡುಗರ ಗತಿಯೇ ಇದು. ಅಮ್ಮ, ಏನು? ಹುಡುಗಿ ನೋಡ್ಲಿಲ್ಲಂತೆ, ನೋಡುವ ವ್ಯವಸ್ಥೆ ಮಾಡಬಹುದಾ? ಹುಡುಗಿಯ ಈಗ ಕರ್ಕೊಂಡು ಬರ್ತೇನಾ? ಸರಿ ಸರಿ ಸರಿ. ಸ್ವಾಮಿ, ಅದು ಮದುಮಗನಿಗೆ ನೋಡ್ಲಿಕ್ಕಲ್ವಾ, ನಿಮಗೆ ನೋಡ್ಲಿಕ್ಕ? ನಾನೇ ನೋಡುವಾಗ ನನಗೆ ಹೀಗಾಗುತ್ತದೆ. ಮದುಮಗ ನೋಡಿದ್ರೆ ಹೇಗಾದೀತಮ್ಮ? ಅದು ಅವನಿಗೆ ತೋರಿಸಿಯೇ ಗೊತ್ತಾಗಬೇಕು. ಮೊದಲೇ ಹೇಳಿದ್ದೇನೆ, ನೀವು ಹೋಗಿ ಹೋಗಿ ಇಷ್ಟು ಸಣ್ಣ ಪ್ರಾಯದಲ್ಲಿ ಮದುವೆ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ. ಅಯ್ಯೋ, ಇದು ಮದುಮಗಳಲ್ಲ. ಮತ್ತೆ ನೀವು ಮದುಮಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಮತ್ತೆಂತದ್ದು? ಹೆಣ್ಣನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಶಿವನೇ, ಮದುಮಗಳನ್ನೇ. ಮದುಮಗಳಲ್ಲೇ ಹೀಗೆ? ಹೋಗಮ್ಮ, ಮದುಮಗಳನ್ನು ಕರ್ಕೊಂಡು ಬಾ. ಕನ್ನಿಕೆ, ಮದುಮಗಳ ಜೊತೆ ಇರುವ ಕನ್ನಿಕೆ ಅಷ್ಟೇ. ನಿಮಗೆ ಒಂದು ಮದುವೆ ಆಗಿಯೂ ಅಭ್ಯಾಸ ಇಲ್ವಾ? ಎಲ್ಲಿಂದ? ನಾನು ಮದುವೆ ಹೋಗ್ಲೂ ಇಲ್ಲ, ಆಗ್ಲೂ ಇಲ್ಲ. ನಾನು ಸಣ್ಣ ಮಗುವಲ್ಲು, ಆಟ ಆಡುವಂತ. ನಿಮ್ಮ ಜೀವನ ಪೂರ್ತಿ ತಿರುಗಾಟದಲ್ಲೇ. ಹೌದು. ಹುಡುಗ. ಹೌದು ಹೌದು. ಅಮ್ಮ, ಮಾಲಿನ್ಯಮ್ಮ, ಸ್ವಲ್ಪ ಮುಖ ತಿರುಗಿಸಿ. ಆ ಮೀನು ಹಿಡಿಯುವ ಬಲೆಯನ್ನು ತೆಗಿ. ಇದರಿಂದ
ಈಗ ಇದೇ ರೋಗ ಆಯ್ತು. ಇದನ್ನೊಂದು ಮುಸ್ಕು ಹಾಕುದು ಬರುದು ಹೀಗೆ ಮೀನಿನ ಬಲ ತೆಗಿಲಿಕ್ಕೆ ಹೇಗೆ ನೋಡಿ ಅಯ್ಯ. ಮಾತು ಬರ್ತದ ಬರ್ತದೆ. ಕೇಳ್ಬೇಕು ನನಗೆ, ಸ್ವರ ಕೇಳ್ಬೇಕು. ಹೌದಾ? ಹುಡುಗಿಯ ಸ್ವರ ಕೇಳ್ಬೇಕು ನನಗೆ. ಒಂದು ಅಮ್ಮ ಅಂತಾದ್ರೂ ಹೇಳಮ್ಮ. ಹೇಗೆ ಆದೀತ? ಆದೀತ ನಿಮ್ಮಲ್ಲೇ ಕೇಳುವುದು. ಅಮ್ಮನಿಗಾದ್ರೆ ಆದೀತು, ಸರಿ ಬಾಯಿ ಬರ್ತದೆ. ಆದೀತ ನಾನು ಅಮ್ಮನಿಗಾದ್ರೆ, ಮಗಳಿಗಾದ್ರೆ ಆದೀತು. ಅವರಿಗೆ ನಾನು ಅಲಿಯ ಆದೀತ ಅಂತ ಕೇಳಿದ್ದು. ಹಾಗೆ ಆದೀತಲ್ಲ? ಆದೀತು. ಆಯ್ತಾಯ್ತು ಆಯ್ತು ಕೂತುಕೊಳ್ಳಿ. ಆಯ್ತು. ಇದು ಮದುವೆ ಮುಂದುವರಿಸುವುದು. ಮುಂದುವರಿಸುದು. ಅವಳಲ್ಲಿ ಕೇಳಬೇಕಲ್ಲ. ಆಯ್ತು. ಅಂತರ್ಪಟ, ಹೂವಿನ ಮಾಲೆ ಬೇಗ. ಬೇಗ ಹ. ಬಹಳ ಅವಸರ. ನಮ್ಮ ಮದುವೆ ಬೇಗ. ಹೌದು, ಬೇಗ ಬೇಗ ಆಗ್ಬೇಕು. ಇದು ಅಮ್ಮ, ನಾನು ಒಳಗ ಹೊರಗ? ನೀವು ಒಳಗೆ. ಒಳಗೆಯಾ? ಅಮ್ಮ ನಿಮಗೂ ಹಸತ್ತು. ಯಾವಾಗಲೂ ಆ ಹುಡುಗಿಯನ್ನು ಅಮ್ಮ ಅಮ್ಮ ಅಂತ ಕರಿಬೇಡಿ. ಅಮ್ಮ ಅಮ್ಮ ಅಂತ ಹೇಳುವಾಗ ನಮಗೆ ನಿಮ್ಮಮ್ಮ ಅಂತ ನೆನಪಾಗ್ತದೆ. ಬೇಗ. ಓ ಮದುಮಗ, ನಾನು ಅಮ್ಮ ಅಂತ ಕರೆದ್ರೆ ಸಮಸ್ಯೆ ಇಲ್ಲ, ನಿನಗೆ ಗೊತ್ತುಂಟ. ಹಾ. ಬೇರೆ ಏನಾದ್ರೂ ಕರೆದ್ರೆ ಅಮ್ಮ ಅಂತ ಕರೆಯುವಾಗ ನಿಮ್ಮ ಅಮ್ಮನೇ ಅಂತ ಯೋಚನೆ ಆಗ್ತದೆ. ಈಚೆ ಬನ್ನಿ ಅಮ್ಮ. ಆಯ್ತು. ಇದು ಹಾ. ಮಾಲೆ ಯಾರು ಹಾಕುದು? ಮೊದಲು ಮಾಲೆ ಯಾರು ಹಾಕುದು? ಸತ್ಯ ಹೇಳ್ತಾನೆ, ನಿಮ್ಗೆ ಪುರೋಹಿತಿಗೆ ಮಾಡಿ ಗೊತ್ತುಂಟ? ಯಾಕೆ ಕೇಳಿದ್ದು? ಮತ್ತೆ ಯಾರು ಹಾಕುದು ಅಂತ ನೀವ್ ಹೇಳ್ಬೇಕು. ಮತ್ತೆ ಮದುವೆ ಮದುವೆ ಅಂತ ಏನು ಹಾರುವುದು? ನನ್ನ ಮದ್ವೆ ನಾನು ಹಾಕುದು ಗೊತ್ತುಂಟ. ನೀವು ಹಾಕುದಕ್ಕೆ ನೀ ಮೊದಲು ಯಾರು ಅಂತ ಹೇಳಿ. ನೀವು ಹಾಕುವುದಕ್ಕೆ ನೀವೇ. ನಾನೇ? ಮಾಲೆ ಮೊದಲು ಮದುಮಗಳು ಮದುಮಗನ ಕೊರಳಿಗೆ ಮಾಲೆ ಹಾಕತಕ್ಕದ್ದು. ನಾನು ನಿಮಗೆ ಪೌರೋಹಿತಿ ಕರೆಸಿದ ಗುರು ಯಾರು? ಇಲ್ಲಿ ಬನ್ನಿ. ನಮಗೆ ಯಾಕೆ ಕೊಟ್ಟದ್ದು? ಈಗ ಪೂಜೆ ಮಾಡುವ ಎಲ್ಲಾ ಭಟ್ರುಗಳಿಗೆ ಮಂತ್ರ ಬರುವುದಿಲ್ಲ. ಸ್ವಲ್ಪ ಸ್ವಲ್ಪ ಬಂದ್ರೆ ಸುಧಾರಿಸ್ತೇವೆ. ಹಾಗೆ ಮಂತ್ರ ಬಾರದ ನಿಮ್ಮನ್ನು ಕಳುಹಿಸಿದ್ದಲ್ವಾ? ಹೀಗೆ ಬನ್ನಿ. ನನ್ನ ಮಂತ್ರ ಯಾರಿಗಾದ್ರೂ ಕೇಳ್ತದ? ಎಂತದ್ದು? ದಾರೆ ದಾರೆ. ನನ್ನ ಒಂದು ಮಾಣಿ ಇದ್ದಾನೆ. ಮದುವೆ ಹುರುಪೇ ತಪ್ಪಿ ಹೋಗ್ತದೆ. ನಿನಗೆ ಅವಸರ. ಇಲ್ಲಿ ತಯಾರು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಗೊತ್ತುಂಟ ನಿನಗೆ? ಕೈ ಕೊಡಿ. ಈ ಕೈ ಕೊಡು. ಇದು ಅಮ್ಮ, ಇದನ್ನು ಮುಟ್ಟಿಸಬೇಕು. ಇದನ್ನು ಮುಟ್ಟಿಸ್ಬೇಕಾ? ಎಂತದ್ದು? ಎಂತದ್ದು? ಮಾಂಗಲ್ಯವತಿಯರು ಇದನ್ನು ಮುಟ್ಟಬೇಕು. ಸರಿ. ಹಿರಿಯರು ಮುಟ್ಟಬೇಕು. ಮೊದಲಿಗೆ ಎದುರಿದ್ದವರಿಗೆ ಮುಟ್ಟಿಸಿ, ಮತ್ತೆ ಅವರ ಬೆನ್ನನ್ನು ಅವರು ಮುಟ್ಟಿಕೊಳ್ಳಲಿ. ಮತ್ತೆ ತುಂಬಾ ಮಂದಿ ಉಂಟು, ಅವರವರೇ ಮುಟ್ಟಿಕೊಳ್ಳಲಿ. ನೀವು ಈಗ ತಾಡಿ ಕಟ್ಟದಿದ್ರೆ ಅವ ಮುಟ್ತಾನೆ ಅಲ್ಲಿ. ನಿನಗೂ ಈ ರೀತಿಯ ದೋಷ ಉಂಟಲ್ಲ? ಎಂತದ್ದು? ತೊಳೆಯಲು. ಈಗ ನನ್ನ ಸ್ವತಂತ್ರ ಗೊತ್ತುಂಟ?
ಕೈ ಹಿಡೀರಿ ದಾರೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ. ಅದಕ್ಕೆ ವ್ಯವಸ್ಥೆ ಉಂಟು. ಇರುಕೋ ಎಂತದ್ದು ಕರಿಮಣಿ ಅಲ್ವಾ? ಹೌದು ಅಮ್ಮ. ಏನು ಇದು ಯಾರು ಮಾಡಿದ್ದು? ಯಾರು ಮಾಡಬೇಕಿತ್ತು? ಇದು ಬಹುಶಃ ನಮ್ಮ ದೂರದ ಪರಿಚಯದ ಒಬ್ಬ ಇದ್ದಾನೆ. ಯಾರದು? ಬಂಟ್ವಾಳ ಜಯರಾಮಾಚಾರ್ಯ. ಅವನೇ ಮಾಡಿದ್ದಿರ್ಬೇಕು. ಏನ್ ಗೊತ್ತಾಯ್ತಪ್ಪ ನಿಮಗೆ? ಅವ ನೋಡಿ ಪೂರ್ತಿ ಬಂಗಾರ ಹಾಕುವುದಿಲ್ಲ, ಎಡೆ ಎಡೆಯಲ್ಲಿ ಬೆಳ್ಳಿ ಮಿಶ್ರ ಮಾಡ್ತಾನೆ. ಮತ್ತೆ ಮಾಡಿಸಿ ಈಗ ಮಾಡಿಸುವುದೇ ಬಿಟ್ಟಿದ್ದೇನೆ. ಈಗ ಎಲ್ಲಿವರೆಗೆ ಮುಟ್ಟಿದೆ ಅಂದ್ರೆ ಅವನಿಗೆ ಬಂಗಾರದ ಕೆಲಸವೇ ಇಲ್ಲ, ಮತ್ತೆ ಬೇರೆ ಉದ್ಯೋಗಕ್ಕೆ ಹೋಗುತ್ತಾನೆ. ನೀವೀಗ ಅವನಿಗೆ ಮದುವೆ ಮಾಡಿಸಿದ್ರೆ ನಿಮಗೊಂದು ಗತಿ ಮಾಡಿಸ್ತಾನೆ. ಕಟ್ಟು. ಇದಕ್ಕೆ ಮಂತ್ರ ಏನಾದ್ರು ಹೇಳಲಿಕ್ಕೆ ಮಾಂಗಲ್ಯಂ ತತ್ತು ನಾನೇ ಮಮ ಜೀವನ ಹೇತುನ ಭದ್ರಂ ಭದ್ರಂ ಭದ್ರಂ. ಕೂತುಕೊಳ್ಳಿ ಅಮ್ಮ. ಇದು ಆಗ್ಲಿಕ್ಕಿಲ್ಲ. ಯಾರಾದ್ರೂ ಶೋಭಾನೆ ಹಾಡಿ ಮಂಗಳಾರತಿ ಮಾಡುವವರಿದ್ದಾರಾ? ಅಲ್ಲೇ ಹಿಂದ್ಗಡೆ ಇದ್ದಾರಲ್ಲ ಶೋಭಾನ್ಯರು. ಇದು ಒಂದು ಆರತಿ ಮಾಡಿ. ನಾನೇ ಎತ್ತುದ? ನೀವೇ ಎತ್ತೋದು, ಮತ್ತೆಂತದ್ದು ಮಾಡಿ. ಆ ಹುಡುಗಿಗೆ ಏನು ಕೆಲಸ ಇಲ್ವಾ? ಕಾಮಿನಿರಾಗೆ ಸೋಮಸುಂದರಗೆ ಕಾಮಾರಯು ನಿತ್ಯದು ಮುತ್ತಿನಾರತಿ ಬೆಳಗಿ ವಧುವರರಿಗೆ ಮುತ್ತಿನಾರತಿ ಬೆಳಗಿ ಆರತಿ ಆಯ್ತಲ್ಲ. ಮಾರಿಗಳು ಅದು ಯಾಕೆ ಪುರೋಹಿತ್ರೆ ಹಾಗೆ ಮಾಡಿ? ಹಬ್ಬ ಶಕುನ. ನಂದಿಸಿದ್ದೇನೆ. ನಿಮಗೆ ಎಣ್ಣೆ ತಕ್ಕೊಂಡು ಗೊತ್ತುಂಟ? ಎಣ್ಣೆ ತಕ್ಕೊಂಡು ಗೊತ್ತುಂಟ? ನಿಮಗೆ ಕೊಟ್ಟು ಗೊತ್ತುಂಟ? ನನಗೆ ನಾವು ತಕೊಂಡ ಎಣ್ಣೆಯನ್ನು ನಿಮಗೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಈಗ ಬಿಟ್ಟಿದ್ದೇನೆ ನಾನು. ಅಯ್ಯೋ ಕರ್ಮ. ನೀವು ಯಾವ ಎಣ್ಣೆಯ ಬಗ್ಗೆ ಮಾತಾಡು? ಇದು ದೇವರ ಎಣ್ಣೆ. ದೇವರ ಎಣ್ಣೆ. ಎಣ್ಣೆಗೆ ಕ್ರಯ ಎಷ್ಟುಂಟು ಯಾರಿಗೆ ಗೊತ್ತು? ನಿಮ್ಮ ಜನ್ಮದಲ್ಲಿ ತಂದ್ರೆ ಅಲ್ವಾ? ಇಲ್ಲ. ಎಣ್ಣೆಗೆ ಅಷ್ಟು ಸಮಸ್ಯೆ ಉಂಟು. ಹಾಗಾಗಿ ಎಣ್ಣೆ ಉಳಿತಾಯ ಯೋಜನೆ ನಮ್ಮ ಹೊಸ ಭಾಗ್ಯದಲ್ಲಿ ಒಂದು ಭಾಗ್ಯ ಎಣ್ಣೆ ಭಾಗ್ಯ, ಗೊತ್ತಾಯ್ತು? ಹಾಗಾಗಿ ಅದನ್ನು ಉಳಿಸುವುದು, ಅದಕ್ಕೆ ನಂದಿಸಿದ್ದೇನೆ. ಸಮಸ್ಯೆ ಇಲ್ಲ, ನಾವು ಪರಿಹಾರ ಮಾಡ್ತೇವೆ. ಆಯ್ತಲ್ಲ? ಇನ್ನು ಅರಸಿನ ಎಣ್ಣೆ ಹಚ್ಚುವ ಕ್ರಮ. ಹೌದು. ಮೊದಲು ಹುಡುಗಿ ಹುಡುಗನಿಗೆ ಇಟ್ಕೊಳ್ಳಮ್ಮ. ನೀನು ನಾನು ಹೇಳಿದ ಹಾಗೆ ಹೇಳಬೇಕು. ಎನ್ನ ರಸ, ಎಣ್ಣೆ ರಸ ಅಲ್ಲಮ್ಮ, ಎನ್ನ ರಸ, ಹೊನ್ನ ರಸ, ಪಟ್ಟದ ರಸ, ಪ್ರಾಣದ ರಸ. ನಿಮ್ಮ ನಿಮ್ಮ ಮುತ್ತಿನಂತ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಎಣ್ಣೆ ಹಾಕುವವರ ಮುಖಕ್ಕೆ ಅಂತ ಹೇಳ್ಬೇಕು. ಇಲ್ಲಮ್ಮ, ಹಚ್ಚಿ ಹಚ್ಚಿ ಹಚ್ಚಿ. ಆಯ್ತಲ್ಲ? ಇದು ಎಣ್ಣೆ. ಗೊತ್ತಾಯ್ತು. ಎಂತಾತು ಬಂಗಾರ ನೋಡಿದ ಹಾಗೆ ನೋಡುವುದು. ಇದು ಎಣ್ಣೆ. ಗೊತ್ತಾಯ್ತು. ಎನ್ನರಸಿ. ಎಲ್ಲರೂ ಸ್ವಲ್ಪ ಜೋರು ಹೇಳಿ ಅಯ್ಯ. ನಿಮಗೆ ಬೇಕಾದಾಗ ಸ್ವರವೇ ಹೊರಡುವುದಿಲ್ಲ, ಒಬ್ಬೆ ಆಗ್ತೀರಿ. ಸ್ವಲ್ಪ ಜೋರು ಹೇಳಿ. ಎನ್ನರಸಿ. ಪುರೋಹಿತ್ರೆ, ನೀವು ಹೀಗೆ ಪದೇ ಪದೇ ಬೀಳ್ತಾ ಇದ್ರೆ ನಿಮಗೊಂದು ಕಾಯಿಲೆ ಉಂಟು ಅಂತ ಆಗ್ತದೆ. ಒಮ್ಮೆ ಹೇಳಿ. ಪರವಾಗಿಲ್ಲ.
ಮತ್ತೆ ನನ್ನ ಸ್ವರದ ಲೆಕ್ಕಾಚಾರ ಮಾಡ್ಲಿಕ್ಕೆ ನೀವಾನು ಹಾ ಅದಕ್ಕಲ್ವಾ ಸರಿ. ನನಗೆ ಎದೆನೋ ಉಂಟು ಗೊತ್ತುಂಟ. ನಿಮಗೆ ಹೆಂಡತಿ ಸಿಗುತ್ತದೆ, ನನ್ನ ಹೆಂಡತಿಗೆ ಹೋಗುತ್ತದೆ. 2 ಸಲ ಆಯ್ತು, ಇನ್ನೊಂದೇ ಸಲ ಸ್ವಲ್ಪ ಎನ್ನರಸಿ, ಎನ್ನರಸಿ, ಹೊನ್ನರಸಿ, ಹೊನ್ನರಸಿ, ಪಟ್ಟದರಸಿ, ಪಟ್ಟದರಸಿ, ಪ್ರಾಣದರಸಿ, ಪ್ರಾಣದರಸಿ, ನಿಮ್ಮ ಆಚೆ ನೀವು ನಿಮ್ಮ ಹೆಂಡತಿಯನ್ನು ಹಾಗೆ ಇದ್ದಾವೆ ಕೆಲವು ಸಲ ಸಮಾಧಾನಕ್ಕೆ ಹೇಳ್ತೇನೆ. ಆಯ್ತಲ್ಲ, ಇಬ್ಬರೇ ಇರುವಾಗ ಮಾತ್ರ ಮಾತ್ರ ಹೊರಗಿಲ್ಲ. ನಿನ್ನ ನಿನ್ನ ಕಮಲದಂತ ಹೊರದಂತ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಚ್ಚುತ್ತೇನೆ. ಇದು ಶೋಭಾನಿಗೆ ಜನ ಹಿಂದೆ ಉಂಟು. ಆಯ್ತಲ್ಲ, ಮದುವೆ ಆಯ್ತಲ್ಲ, ಮದುವೆ ಆಯ್ತಲ್ಲ. ನಿಲ್ಲು. ಹಾ. ಎಂತದ್ದು ಆಯ್ತು? ಇನ್ನು ಉಂಟಾ? ಇನ್ನು ಇದು ಉಡುಗೊರೆ ಕೊಡುವ ಕ್ರಮ ಉಂಟು. ಹುಡುಗರೆ ಕಡೆ ಅಮ್ಮ ತುಂಬಾ ಮಂದಿ ಇದ್ದಾರೆ, ಎಲ್ಲಾ ತಂದು ಒಪ್ಪಿಸಲಿ. ನಾವು ಆಶೀರ್ವಾದ ಉಡುಗೊರೆ ಅಂತ ಹೇಳುವವರು. ಈಗ ನಿಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಉಡುಗೊರೆ ಇಲ್ಲೂ ಇಲ್ಲ, ನಾವು ಕೊಡುವುದೇ ಇಲ್ಲ, ತಗೊಳ್ಳುವುದೇ ಇಲ್ಲ. ಹಾಗಿದ್ರೆ ಒಂದು ಕ್ರಮ ಪರಂಪರೆ ಅಂತ ಉಂಟಲ್ಲ. ಯಾವ ಕ್ರಮ? ಅಂದ್ರೆ ಉಡುಗೊರೆ ಕೊಡುವುದು. ಬೇಡಪ್ಪ, ನೀವು ಎಣ್ಣೆ ಉಳಿಸ್ಲಿಕ್ಕೆ ಹೋಗಿ 2 ಸಲ ಬಿದ್ದು ಎಣ್ಣೆ ಎಲ್ಲ ಪೂರ್ತಿ ಖಾಲಿ ಆಯ್ತು. ಆದ್ರೆ ನಮ್ಮ ಸಂಪ್ರದಾಯ ನಾವು ಬಿಡಬಾರ್ದು. ಹೇಗೆ? ಸರಿಯಪ್ಪ, ನೀವು ಒಂದು ಬ್ರಹ್ಮ ಪ್ರಸಾದ ಅಂತ ಕೊಡುವ. ನೀವೊಂದು ಕೊಡಿ ಸಾಕು. ಎಂತದ್ದು ಒಂದು ಕೊಡುವುದು? ಅಲ್ಲ, ಉಡುಗೊರೆ ಇದು ಒಂದು ಈಗ ಸಾಕಾಗುತ್ತದಮ್ಮ. ಸಾಕಾಗುದಿಲ್ವಾ? ಇಲ್ಲಪ್ಪ, ನಾವು ಕೊಡುವುದಷ್ಟೇ. ಎಂತದ್ದು? ಒಂದು ಕೊಡುವುದು ಉಡುಗೊರೆ. ಓ ಪಟ್ಟೆ, ಇದರಲ್ಲಿ 7-8 ಹೊಟ್ಟೆ, ಕೊಟ್ಟರ ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಹುಡುಗನ ಕೊರಳಿಗೆ, ಮತ್ತೆ ಹುಡುಗಿಯ ಕೊರಳಿಗೆ, ಮತ್ತೆ ಭಟ್ರ ಹೆಗಳಿಗೆ. ಆಯ್ತಾ? ಆಯ್ತು. ಯಥಾಶ ಇದು ನಿಮ್ಮ ಅಜ್ಜಂದ ಅಂತ ಹೀಗೆ ಉಡುಗೊರೆ ಮಾಡಿ ಮಾಡಿ ನಿಮ್ಮಲ್ಲಿವರೆಗೆ ಬಂದು ಇದು ಹೆಣ್ಣು ಕೆಲವು ತಲೆಮಾರಿಗೆ ಹೋಗ್ಲಿಕ್ಕೆ ಉಂಟು. ಮತ್ತೆ ಇದು ಹುಡುಗಿ ಹೆಣ್ಣು ಇಳಿಸಿಕೊಡುವ ಕ್ರಮ ಅಂತ ಉಂಟು. ಮತ್ತೆ ನಮ್ಮದ್ದು ಬೇಗ ಮುಗಿಬೇಕು. ಬನ್ನಿ ಬಾರಮ್ಮ. ಅಮ್ಮ, ಇವತ್ತು ನಮ್ಮ ಹಣೆ ಬರ ನೋಡ್ಲಿಕ್ಕೆ ತುಂಬಾ ಮಂದಿ ಬಂದಿದ್ದಾರೆ. ಅಂದ್ರೆ ಏನು ಸ್ವಾಮಿ? ಹಣೆ ಬರ ಅಂದ್ರೆ ಹಣೆ ಬರ ಮದುವೆಯ ಕಾರ್ಯಕ್ರಮ. ಸರಿ, ಆಯ್ತಲ್ಲ. ಕೈ ಓ ನನ್ನ ಬಂಧು ಮಿತ್ರರೇ, ಓ ನನ್ನ ಬಂಧು ಮಿತ್ರರೇ, ಅಕ್ಕ ತಂಗಿಯರೇ, ಅಕ್ಕ ತಂಗಿಯಂದಿರೇ, ಗುರು ಹಿರಿಯರೇ, ಗುರು ಹಿರಿಯರೇ, ಸಹೋದರ ಸಹೋದರಿಯರೇ, ಸಹೋದರ ಸಹೋದರಿಯರೇ, ಮಿತ್ರರೇ, ಮಿತ್ರರೇ, ಬೇರೆ ಯಾರು ಇಲ್ಲಲ್ಲ. ಇದ್ರೆ ಸೇರಿಸಿ, ಬಿಟ್ಟು ಹೋದ ಜಾಗ ತುಂಬಿಸಿ. ನಾನು ಇವತ್ತು ವಿದ್ಯುನ್ಮಾಲಿಮ, ಗಂಡನ ಹೆಸರು ನಮ್ಮ ತರಲ್ಲಿ ಉಂಟು ಕ್ರಮ, ಶ್ರೀಮಾನ್ರವರನ್ನು ಮದುವೆ ಆಗಿದ್ದೇನೆ. ನೀವು ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಅಮ್ಮ, ಏನು ಹೇಳುವುದಿದ್ರೆ ಹೇಳಬಹುದು. ಏನು ಹೇಳುದಪ್ಪ? ನನಗೇನು ಹೇಳಲಿಕ್ಕಿಲ್ಲ, ನೀವೆಲ್ಲ ಹೇಳಿ ಆಯ್ತಲ್ಲ. ಆಯ್ತಲ್ಲ. ಎಂತದು ಆಯ್ತು? ಅವಸರ ಏನು? ಇನ್ನು ಎಂತದಾಗುದು? ನೀವು ಮುಂದೆ ಬನ್ನಿ, ಕೈ ಮುಗಿಯಿರಿ. ಓ ನನ್ನ ಬಂಧು ಮಿತ್ರರೇ, ಅಕ್ಕ ತಂಗಿಯರೇ, ಈ ಊರಿನ ಮಾನ್ಯರೇ. ಎಂತದ್ದು ಮಾನ್ಯ? ಮಹನೀಯರೇ, ಮಹಿಳೆಯರೇ, ಮೆಂದುಗಳೇ, ಮಿತ್ರರೇ, ಇವತ್ತು ನಮ್ಮ ದೇಶದಲ್ಲಿ ಇನ್ನ ರಾಜಕೀಯ ಭಾಷಣ ಮಧುವನದಲ್ಲಿ ಮಾಡು. ಇದು ಮದುವೆ ಚಪ್ಪರ ಗೊತ್ತುಂಟಾ? ಇವತ್ತು ದ್ವಿತೀಯಮ್ಮನ ಮಗಳಾದಂತಹ ಮಾಲಿನಿಯನ್ನು ಗುರು ಹಿರಿಯರ ಸಮಕ್ಷಮದಲ್ಲಿ ಮದುವೆಯಾಗುವುದಕ್ಕಿದ್ದೇನೆ. ಆಗಿದ್ದೇನೆ. ನೀವು ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಗಿಲಿಲ್ಲ, ಅಡ್ಡಬೀಳಿ. ನೂರು ಕಾಲ ಸುಖದಿಂದ ಬಾಳಿ. ಅಂತೂ ನೀವು ನನಗೆ ಅಡ್ಡ ಬೀಳುವ ಹಾಗೊಂದು ಆಯ್ತಲ್ಲ. ಏನು ಮಾಡುದು? ಇದು ಆ ಸ್ಥಾನಕ್ಕೆ ಒಂದು ಅಡ್ಡ ಬೀಳ್ಬೇಕಲ್ಲ. ನನ್ನ ಮಗಳಿಗೆ ಏನು ಗೊತ್ತಿಲ್ಲ, ಹೌದಪ್ಪ. ಎಲ್ಲ ನೀವು ಮೊದಲಿಂದ ಕಲಿಸಿಕೊಟ್ಟೇ ಆಗಬೇಕು. ಏನು ಯೋಚನೆ ಮಾಡಬೇಡ. ಏನು? ಆರಂಭದಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ, ಮತ್ತೆ ಸಮಯದಲ್ಲಿ ಗೊತ್ತಾಗ್ತದೆ.
ಹೆಚ್ಚು ಕಡಿಮೆ ಇದ್ರೆ ಅದು ನಾನು ಹೆಚ್ಚು ಕಡಿಮೆ ಏನು ಆಗದಾಗಿ ನಾನು ನೋಡಿಕೊಳ್ತೇನೆ. ಓಯ್ ನಾನೊಬ್ಬ ಭಟ್ರು ಇದ್ದೇನೆ ಗೊತ್ತುಂಟ ನಿಮಗೆ? ಪುರೋಹಿತರೆ ಆ. 150 ಮಕ್ಕಳಿಗೆ ಅಪ್ಪ ಅಮ್ಮ ಆಗಿ ಬಾಳಿ ಎಂತ ಹಂದಿ 5 ಓಯ್, ಓಯ್, ಎಂತದ್ದು? ಆಯ್ತಾ ಮತ್ತೆಂತದ್ದು? ಜಾಗ್ರತೆ, ಹೊಸ ಅನುಭವ. ಹೊಸ ಅನುಭವ. ಮದುವೆ ಮಾಡಿಸಿರಿ, ನಿನ್ನ ಕಲಿಸಲಿಕ್ಕೆ ಬರ್ತೀರ ನೀವು? ಅಮ್ಮ ನಿಮಗೆ ಬೇಕಾದಂತಹ ದಕ್ಷಿಣ ವ್ಯವಸ್ಥೆಯನ್ನು ನಮ್ಮ ಭಂಡಾರದಿಂದ ಮಾಡಲಾಗುತ್ತದೆ. ಬಂದವರಿಗೆ ಭೋಜನದ ವ್ಯವಸ್ಥೆ ಆಗಬೇಕು. ಅದು ಪ್ರಾರಂಭಗೊಂಡಿದೆ. ಮದುಮಗ ಮದುಮಗಳನ್ನೊಂದು ಚೆನ್ನಾಗಿ ಕೊಟ್ಟು ಕಳುಹಿಸಿ. ಅವರಿಗೆ ಬೇಕಾದ ವ್ಯವಸ್ಥೆ ಮಾಡಿದೆ. ಸಾಂಕೇತಿಕವಾಗಿ ನಮಗೆ ಎಲ್ಲವನ್ನು ಕೊಟ್ಟಿದೆ. ಆಶೀರ್ವಾದ ಮಾಡಿ ಹೋಗಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.